ತೊಕ್ಕೋಟು ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸೇವೆ ಸಂದಾದ ವರ್ಗಾವಣೆ ಆವಂದುಪುನ ಸಂಜೀವ ಕುಮಾರ್ಗೆ ತೊಕ್ಕೋಟು ಶಿವಾಜಿ ಫ್ರೆಂಡ್ ಸರ್ಕಲ್ದ ಪ್ರಧಾನ ಕಾರ್ಯದರ್ಶಿ ರೋಹನ್ ತೊಕ್ಕೋಟು ಬೊಕ್ಕ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ದ ಪ್ರಧಾನ ಕಾರ್ಯದರ್ಶಿ ಸಿರಿಲ್ ರಾಬರ್ಟ್ ಡಿಸೋಜೆರು ಒಟ್ಟು ಸೇರ್ದು ಪೂಗುಚ್ಚ ಕೊರ್ದು ಶುಕ್ರವಾರ ಗೌರವಿಸಾಯರು. ತೊಕ್ಕೋಟು ಯೂನಿಯನ್ ಬ್ಯಾಂಕ್ ಕರಿಮೂಜು ವರ್ಷದ ಸೇವೆ ಸಂದಾಯಿನ ಸರಳ ಸ್ವಭಾವದ ನಿಷ್ಕಲಂಕ ಬೊಕ್ಕ ಜನಕ್ಲೇನ ಮೋಕ್ಕಿದ ವ್ಯವಸ್ಥಾಪಕರು ಸಂಜೀವ ಕುಮಾರ್ ವರ್ಗಾವಣೆ ಆವಂದುಪುನ ಹಿನ್ನೆಲೆಡು ಬೀಳ್ಕೊಡುಗೆ ಕಾರ್ಯಕ್ರಮ ತೊಕ್ಕೋಟು ಯೂನಿಯನ್ ಬ್ಯಾಂಕ್ ಶುಕ್ರವಾರ ನಡೆದನು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆದ ಸಂಘಟನಾ ಕಾರ್ಯದರ್ಶಿ ಬೊಕ್ಕ ಶಿವಾಜಿ ಫ್ರೆಂಡ್ ಸರ್ಕಲ್ ತೊಕ್ಕೋಟ್ದ ಪ್ರಧಾನ ಕಾರ್ಯದರ್ಶಿ ರೋಹನ್ ತೊಕ್ಕೋಟು, ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಂಸ್ಥೆದ ಪ್ರಧಾನ ಕಾರ್ಯದರ್ಶಿ ಬೊಕ್ಕ ತೊಕ್ಕೋಟು ರಿಚಲ್ ಸರ್ವಿಸಸ್ ಬೊಕ್ಕ ರಿಚಲ್ ಚಾರಿಟೇಬಲ್ ಟ್ರಸ್ಟ್ದ ನಿರ್ದೇಶಕರು ಸಿರಿಲ್ ರಾಬರ್ಟ್ ಡಿಸೋಜಾ, ಶಾಲೋಮ್ ಜೆರಾಕ್ಸ್ದ ಮಾಲಕಿ ಶ್ರೀಮತಿ ಮೇರಿ ಡಿಸೋಜಾ, ಸಮಾಜ ಸೇವಕರು ಇಕ್ಬಾಲ್ ಹಲೆಕೋಟೆ, ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಜಿದ್ ಉಲ್ಲಾಲ್ ಒಟ್ಟು ಸೇರ್ದು ಪೂಗುಚ್ಚ ಕೊರ್ದು ವರ್ಗಾವಣೆ ಪಡೆಯೊಂದು ಪುನಃ ಸಂಜೀವ್ ಕುಮಾರರನ್ನು ಗೌರವಿಸಾಯರು. ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಸುಧಾಕರ ವಾಮಂಜೂರು ಈ ಪೊರ್ತುಡು ಒಟ್ಟುಗೆ ಇದ್ದರು.